ಈಗ ಮೀನುಗಾರಿಕೆ ಕೇವಲ ಕಡಲ ತೀರಕ್ಕೆ ಸೀಮಿತವಾಗಿಲ್ಲ, ಗುಡ್ಡ ಸಾಲಿನಲ್ಲೂ ಕೂಡ ವೈಜ್ಞಾನಿಕವಾಗಿ ಮಾಡಬಹುದು ಎನ್ನುವುದನ್ನು ಸಾಬೀತುಪಡಿಸಿದವರು ಮೂಡುಬಿದಿರೆ ಪಣಪಿಲ್ಲದ ಯುವ ಕೃಷಿಕ ರಾಜೇಶ್ ಕೋಟ್ಯಾನ್. ಮನೆ ಹಿಂಭಾಗದಲ್ಲಿದ್ದ ಗುಡ್ಡ ಮಾದರಿಯ ಸ್ಥಳದಲ್ಲಿ ಸಮತಟ್ಟು ಮಾಡಿ ಹೊಂಡ ತೋಡಿ ಮೀನು ಕೃಷಿ ಮಾಡಿದ್ದಾರೆ. ಅಲ್ಲದೆ ಮೀನುಗಾರಿಕೆ ಇಲಾಖೆ ಸಂಪರ್ಕಿಸಿ ಪೂರಕ ಮಾಹಿತಿ ಪಡೆದುಕೊಂಡಿದ್ದಾರೆ. ಮುರೆಲ್, ರೂಪ್ಚಂದ್, ರೋಹು, ಕಾಟ್ಲಾ, ಗಿಫ್ಟ್, ತಿಲಪಿಯಾ, ಪಂಗೇಶಿಯನ್, ಇರ್ಪೆ ಹೀಗೆ ವಿವಿಧ ಜಾತಿಯ ಮೀನುಗಳನ್ನು ಸಾಕ್ತಾ ಇದ್ದಾರೆ. ಕನಿಷ್ಠ 1 ರಿಂದ 3 ಕೆಜಿ ಮೀನುಗಳು ಇವರ ಬಳಿ ಇದೆ. ದಿನಕ್ಕೆ 4 ರಿಂದ 5 ಕೆಜಿ ಹಾಗೂ ರವಿವಾರ ಸುಮಾರು 25 ರಿಂದ 30 ಕೆಜಿಯಷ್ಟು ಮೀನು ಮಾರಾಟ ಮಾಡ್ತಾರೆ. 7 ವರ್ಷಗಳ ಹಿಂದೆ ಸುಮಾರು 3 ರಿಂದ 5 ಲಕ್ಷ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಿ ಆರಂಭಿಸಿದ ಕೃಷಿ ಮೀನುಗಾರಿಕೆ ಈಗ ಕೈ ಹಿಡಿದಿದೆ. ವಿವಿಧ ತಳಿಯ ಮೀನುಗಳನ್ನು ಸಾಕ್ತಾ ಇದ್ದೇನೆ, ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ಮಾಡಿದ್ದೇನೆ. ಸರಿಸುಮಾರು 7 ವರ್ಷಗಳಿಂದ ಮೀನು ಕೃಷಿಯನ್ನ ಮಾಡ್ತಾ ಇದ್ದೇವೆ. 10,000ಕ್ಕೂ ಮಿಕ್ಕಿ ಮೀನು ಮರಿಗಳ ಸಾಕಾಣಿಕೆ ಮಾಡಿದ್ದೇವೆ. ಹೊರ ರಾಜ್ಯಗಳಿಂದಲೂ ತಂದು ಇಲ್ಲಿನ ಕೃಷಿಕರಿಗೆ ನೀಡಿದ್ದೇವೆ. ಮೀನುಗಾರಿಕೆಯತ್ತ ಹೆಚ್ಚಿನ ಆಸಕ್ತಿ ವಹಿಸಿದ್ದಾರೆ ಎನ್ನುತ್ತಾರೆ ರಾಜೇಶ್. అలాంటి ಪಣಪಿಲ ಗ್ರಾಮದಲ್ಲಿ ಶ್ರೀರಾಜ್ ಮತ್ಸ್ಯ ಫಾರ್ಮ್ ಎಂಬ ಒಂದು ಮೀನುಗಾರಿಕೆಯನ್ನು ಆರಂಭಿಸಿದ್ದೇನೆ. ಸರಿಸುಮಾರು 7 ವರ್ಷಗಳಿಂದ ನಾನು ಮೀನು ಕೃಷಿಯನ್ನು ಮಾಡುತ್ತಿದ್ದೇನೆ. ಅಂದರೆ 2019ರಂದು ಕೋವಿಡ್ ಸಮಯದಲ್ಲಿ ನಾವೊಂದು ಕೃಷಿ ಹೊಂಡವನ್ನು ಮಾಡಿ ಅದರಲ್ಲಿ ವಿವಿಧ ತಳಿಯ ಮೀನುಗಳನ್ನು ನಾವು ಬಿಟ್ಟಿರುತ್ತೇವೆ. ಅಂದರೆ ಆ ಸಮಯದಲ್ಲಿ ನಮಗೆ ಸಹಕಾರ ನೀಡಿದವರು, ಮಾರ್ಗದರ್ಶನ ನೀಡಿದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಚೇತನ್ ಎಂಬ ಒಬ್ಬರು ಮೀನುಗಾರಿಕಾ ಇಲಾಖೆಯ ವಿಜ್ಞಾನಿಗಳಾಗಿದ್ದರು. ಅವರ ಮಾರ್ಗದರ್ಶನದ ಮೇಲೆಗೆ ನಾವು 2019ರಂದು ನಾವು ಇದರಲ್ಲಿ ಮೀನು ಕೃಷಿಯನ್ನು ಆರಂಭಿಸಿದ್ದೆವು. ಹಾಗೆ ಹೀಗೆ ಸರಿಸುಮಾರು 7 ವರ್ಷಗಳಿಂದ ಸತತವಾಗಿ ನಾವು ಮೀನು ಕೃಷಿಯನ್ನು ಮಾಡುತ್ತಿದ್ದೇವೆ. ಅಂದರೆ ನಾವು ಆ ಸಮಯದಲ್ಲಿ ಒಂದು ಕೃಷಿ ಹೊಂಡವನ್ನು ಮಾಡಿ ಈಗ ಒಂದು 4-5 ಕೃಷಿ ಹೊಂಡಗಳಲ್ಲಿ ಸರಿಸುಮಾರು ಒಂದು 10,000ಕ್ಕೂ ಮಿಕ್ಕಿ ಮೀನುಗಳನ್ನು ನಾವು ಸಾಕಾಣಿಕೆ ಮಾಡುತ್ತಿದ್ದೇವೆ. ಅಲ್ಲದೆ ನಾನು ಕಳೆದ 3 ವರ್ಷಗಳಿಂದ ಬೇರೆ ಬೇರೆ ತಳಿಯ ಮೀನು ಮರಿಗಳನ್ನು ಹೊರ ರಾಜ್ಯಗಳಿಂದ ತಂದು ಇಲ್ಲಿಯ ಮೀನು ಕೃಷಿಕರಿಗೆ ನೀಡುತ್ತಿದ್ದೇನೆ. ಈಗ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನನ್ನ ಪ್ರಕಾರ ಒಂದು 2,000ದಿಂದ 2,500 ತನಕ ಮೀನು ಕೃಷಿಕರು ನನ್ನಲ್ಲಿ ಕಾಂಟ್ಯಾಕ್ಟಲ್ಲಿದ್ದಾರೆ. ಅಂದರೆ ನಾನು ಅವರಿಗೆ ಆಹಾರವನ್ನು ನೀಡುತ್ತಿದ್ದೇನೆ ಹಾಗೂ ಮೀನು ಮರಿಗಳನ್ನು ನೀಡುತ್ತಿದ್ದೇನೆ. ಒಂದು ಕೆಲವರು ಮೀನುಗಳನ್ನು ನಾವೇ ವಾಪಸ್ ಪಡೆದುಕೊಂಡು ಹೊರ ರಾಜ್ಯಗಳಿಗೆ ಕಳುಹಿಸುವ ವ್ಯವಸ್ಥೆಯನ್ನು ಮಾಡುತ್ತಿದ್ದೇವೆ. ಸಮುದ್ರದ ಮೀನಿಗಿಂತಲೂ ಕೂಡ ನೈಸರ್ಗಿಕ ರೀತಿಯಲ್ಲಿ ಸಾಕಿ ಬೆಳೆಸಿದ ಸಿಹಿ ನೀರಿನ ಮೀನುಗಳಿಗೆ ಬೇಡಿಕೆ ಇದೆ. ಕೆಲವು ಮೀನುಗಳು 300 ರಿಂದ 450 ರೂಪಾಯಿಗಳಿಗೆ ಮಾರಾಟವಾಗ್ತಾ ಇದೆ. ನೀರನ್ನು ಪ್ಲಾಸ್ಟಿಕ್ ಹೊದಿಕೆ ಮೂಲಕ ಶೇಖರಿಸಿಡಲಾಗಿದ್ದು ಸಣ್ಣ ಪುಟ್ಟ ಮೋಟರ್ ಅಳವಡಿಸಲಾಗಿದೆ. ಮರಿಗಳನ್ನು ಸಾಕಲು ತೊಟ್ಟಿ ಮಾದರಿ ನಿರ್ಮಾಣ ಮಾಡಲಾಗಿದೆ. ಮೀನು ಕೃಷಿಯಿಂದ ವಿವಿಧ ಬಗೆಯ ಲಾಭಗಳು ಇವೆ. ಪೌಷ್ಟಿಕಾಂಶಯುಕ್ತ ಮೀನು ನಮಗೆ ಲಭ್ಯವಾಗ್ತದೆ. ಕೃಷಿಯೊಂದಿಗೆ ಈ ಮೀನುಗಾರಿಕೆಯನ್ನು ನಡೆಸುವುದು ಕೂಡ ಹೆಚ್ಚು ಉಪಯುಕ್ತವಾಗಿದೆ. ಆರ್ಥಿಕತೆಯನ್ನು ಬಲಪಡಿಸಲು ಮೀನು ಕೃಷಿ ಹೆಚ್ಚು ಸಹಕಾರಿಯಾಗಿದೆ. ಮೀನು ಕೃಷಿಯಲ್ಲಿ ಯಾವುದೇ ನಷ್ಟ ಇಲ್ಲ ಎನ್ನುತ್ತಾರೆ ರಾಜೇಶ್. ಅಧ್ಯಕ್ಷರತ್ತೆ ಎಲ್ಲರೂ ಮಾಡಬೇಕು. ಯಾಕಂದರೆ ಎಲ್ರಿಗೂ ಈಗ ನಾವು ಕೃಷಿ ಮಾಡುವಾಗ ಅಂದರೆ ಸಮಗ್ರ ಕೃಷಿ ಬೇಕು. ಅಂದರೆ ನಮ್ಮ ಹತ್ರ ಅಡಿಕೆ ಉಂಟು, ತೆಂಗು ಉಂಟು, ಅದರ ಜೊತೆಗೆ ಭತ್ತ ಉಂಟು, ಅಲ್ಲದೆ
ಹೈನುಗಾರಿಕೆ ಮತ್ತು ಪೋಲ್ಟ್ರಿ ಅಂದರೆ ಕೋಳಿ ಸಾಕಾಣಿಕೆ, ಅದರೊಟ್ಟಿಗೆ ಮೀನು ಕೃಷಿ ಕೂಡ. ಹೀಗೆ ನಾವು ಸಮಗ್ರ ಕೃಷಿ ಪದ್ಧತಿಯನ್ನು ಅಂದರೆ ಇದ್ದ ಭೂಮಿಯನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಕೃಷಿಯನ್ನು ಮಾಡಿಕೊಂಡು ಬಂದಿದ್ದೇವೆ. ಅಲ್ಲದೆ ನಾವು ಈ ಮೀನು ಕೃಷಿಯಲ್ಲಿ ಏನು ಲಾಭ ಎಂದರೆ ನಮಗೆ 3 ರೀತಿಯ ಲಾಭ ಉಂಟು. ಏಕೆಂದರೆ ಒಂದು ನಮ್ಮ ಇದರಲ್ಲಿ ವಾಟರ್ ಸ್ಟೋರೇಜ್, ಅಂದರೆ ನಮಗೆ ನೀರನ್ನು ನಮಗೆ ಕೆಲವೊಂದು ಸಮಯದಲ್ಲಿ ನಮಗೆ ಕರೆಂಟ್ ಇರುವುದಿಲ್ಲ. ಆ ಸಮಯದಲ್ಲಿ ನಾವು ನಮ್ಮ ಎತ್ತರ ಜಾಗದಲ್ಲಿ ಕೃಷಿ ಹೊಂಡವನ್ನು ಮಾಡಿ ಅದರಲ್ಲಿ ಔಟ್ಲೆಟ್ ಕೊಟ್ಟರೆ ನಮಗೆ ನಮ್ಮ ತಗ್ಗು ಪ್ರದೇಶಕ್ಕೆ ಅಂದರೆ ಪವರ್ ಸಪ್ಲೈ ಇಲ್ಲದೇ ನಾವು ನಮ್ಮ ಕೃಷಿಗೆ ನೀರನ್ನು ಬಳಸಬಹುದು. ಇನ್ನೊಂದು ಏನಂದರೆ ಇದರಲ್ಲಿ ಮೀನು ಕೃಷಿ, ಅಂದರೆ ಮೀನನ್ನು ಮಾಡೋದ್ರಿಂದ ಇದರಲ್ಲಿ ನಮಗೂ ಕೂಡ ಹಾಗೆ ಮೀನು ನಮಗೆ ಪೌಷ್ಟಿಕವಾದ ಮೀನನ್ನು ನಮಗೆ ಬಳಸಬಹುದು, ಅವ್ರು ಇತರರಿಗೆ ವಿತರಿಸಬಹುದು. ಇನ್ನೊಂದು ನಾವು ಮೀನು ಕೃಷಿಯನ್ನು ಬಳಸಿದ ನೀರು ನಾವು ಕೃಷಿಗೆ ನೀಡಿದರೆ ಅದರಲ್ಲಿ ಅಮೋನಿಯಾ ಅಂಶ, ನೈಟ್ರೋಜನ್ ಅಂಶ ಇದ್ದು ಇದು ಕೃಷಿಗೆ ಉಪಯುಕ್ತ, ತುಂಬ ಅಂದರೆ ನಮಗೆ ಇಳುವರಿಗೆ ತುಂಬ ಒಳ್ಳೆಯದಾಗಿರುತ್ತದೆ. ಯಾಕೆಂದರೆ ನಾವು ಒಂದು 2-3 ವರ್ಷಗಳಿಂದ ನಾವು ಇದೇ ನೀರನ್ನು ನಮ್ಮ ಕೃಷಿಗೆ ಬಳಸುವುದರಿಂದ ನಮಗೆ ಉತ್ತಮವಾದ ಇಳುವರಿ ನಮಗೆ ಕೃಷಿಯಲ್ಲಿ ನಾವು ಕಂಡುಕೊಂಡಿದ್ದೇವೆ.